ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ದು. ಸೊ ಒಂದು ಈಗ ಥಿನ್ನಾಗಿರುವಂಥ ಚಪಾತಿ, ಸೊ ನನಗಂತೂ ಸಾಧ್ಯ ಇಲ್ಲ, ನಾನು ಟ್ರೈ ಮಾಡ್ಬೋದು, ನೀವು ಕೂಡ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಅದಕ್ಕೆ ಕಾಂಬಿನೇಷನ್ ಇನ್ನೊಂದು ಯಾವುದೋ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ರೆಸಿಪಿ ನಿಮ್ದೆ? ಓನ್ ಇನೋವೇಟಿವಾ ಏನು? ಇದು ಕೇರಳ ಸ್ಪೆಷಲ್. ಕೇರಳದಲ್ಲಿ ನಾವು ಮೊಳಗ ಪುಡಿ ಅಂತ ಹೇಳ್ತೇವೆ. ಮೊಳಗ ಪುಡಿ ಚಟ್ನಿ ಪುಡಿ, ಇಲ್ಲಿ ಚಟ್ನಿ ಪುಡಿ ಹೇಳ್ಬೋದು. ಇದು ದೋಸೆಗೆ ಮತ್ತೆ ಇಡ್ಲಿಗೆ ಮತ್ತೆ ಮಸಾಲೆ ದೋಸೆ ಎಲ್ಲ ಮಾಡುವಾಗ ನಾವು ಅದು ದೋಸೆ ಮೇಲೆ ಹಾಕ್ತೀವಲ್ಲ, ಹಾಗೆ ಹಾಕಿದ್ದು ಒಳ್ಳೆ ಟೇಸ್ಟ್. ಕೇರಳ ಬಂದ ತಕ್ಷಣ ದೋಸೆ ಆಗೋಯ್ತು ಅಲ್ವಾ? ಅದಕ್ಕೆ ಮೊದಲು ಹುರಿಬೇಕಾ? ಸೊ ನಿಮ್ಮ ರೆಸಿಪಿಯಲ್ಲಿ ಒಂದಾದ್ರೂ ಕೇರಳ ಬೇಕಲ್ವಾ? ಬೇಕು. ಉದ್ದಿನಬೇಳೆ ಎಷ್ಟು? 4 ಇದೊಂದು 4 ಸ್ಪೂನು ಇದು ತೆಗೆದ್ರೆ 1-2 ಸ್ಪೂನು ಕಡಲೆಬೇಳೆ. ಅದು ಬೇರೆ ಬೇರೆ ಉರಿಬೇಕು ಮಾತ್ರ. ಸೊ ಇದು ಚಟ್ನಿ ಪುಡಿ. ಇದು ಇಟ್ಟರೆ ತಿಂಗಳಗಟ್ಟಲೆ ಏನಾಗುದಿಲ್ಲ, ವರ್ಷ ಬರ್ತದೆ. ಹೌದಾ? ಅಂದ್ರೆ ಅದೇ ಮಿಕ್ಸಿ ಎಲ್ಲ ಸರಿ ಉಜ್ಬೇಕು, ನೀರಿನ ಹೇಗೆ ಅದು ಹುರಿತೀರಿ, ಹೇಗೆ ಅದನ್ನ ಪ್ರಿಸರ್ವ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ಇದು ಫ್ರಿಜ್ ಅಲ್ಲೇ ಇಡ್ಬೇಕಾ? ಇಡ್ಬೋದು, ಫ್ರಿಜ್ ಅಲ್ಲಿ ಇಡ್ಬೇಕಂತ ಹೇಳಿಲ್ಲ. ಯಾವ್ದಕ್ಕೆಲ್ಲ ಯೂಸ್ ಮಾಡ್ತೀರಿ ಈ ಒಂದು ಚಟ್ನಿ? ದೋಸೆ, ಇಡ್ಲಿ ಮತ್ತೆ ಮಸಾಲೆ ದೋಸೆ ಎಲ್ಲ ಮಾಡುವಾಗ ಮೇಲೆ ಚಟ್ನಿ ಬದಲಿಗೆ ಮೇಲೆ ಇದು ಹಾಕಿ ನಂತರ ಬಾಜಿ ಹಾಕ್ಬೋದು. ಮತ್ತೆ ಕೆಲವರು ಮಜ್ಜಿಗೆ ಅನ್ನಕ್ಕೆ ಈ ಹುಡಿ ಹಾಕಿ ಊಟ ಮಾಡ್ತಾರೆ, ಅದು ಮೊಸರನ್ನಕ್ಕೆ. ನೀವು ನಾರ್ತ್ ಕೇಂದ್ರದಲ್ಲೆಲ್ಲ ಅವರು ಮೆಂತ್ಯ ಹುಡಿ ಹಾಕ್ತಾರೆ, ಹಾಗೆ ಇದು ಹಾಕಿ ತಿನ್ಬಹುದು, ಒಳ್ಳೆದಾಗ್ತದೆ. ಸರಿ ಪರಿಮಳ ಬರುವ ಅಷ್ಟು ಹಾಗೆ ಹುರಿಬೇಕು. ಹೌದು. ಸೊ ಇದಕ್ಕೆ ತೆಂಗಿನಕಾಯಿ ಎಂತದ್ದು ಏನು ಬೇಡ, ತೆಂಗಿನಕಾಯಿ ಇಲ್ಲ ಇದಕ್ಕೆ. ತೆಂಗಿನ ಎಣ್ಣೆ ಹಾಕಿ ತಿನ್ನುದು. ಸ್ವಲ್ಪ ಇದು ಮಾಡಿ ಮಧ್ಯದಲ್ಲಿ ಮಾಡಿ ತೆಂಗಿನ ಎಣ್ಣೆ ಹಾಕ್ಬೇಕು ಮತ್ತು ಮಿಕ್ಸ್ ಮಾಡಿ ಒಳ್ಳೆದಾಗುತ್ತೆ. ನೀವಿಗೆ ಚಪಾತಿಗೆ ಎದುರು ತಿಂದು ನೋಡಿ, ಒಳ್ಳೆ ಆಯ್ತು. ಒಳ್ಳೆ ಘಮ ಬರ್ತಾ ಉಂಟಲ್ಲ, ಸಾಕು. ತೆಗಿಯೋದಾ? ತೆಗಿ, ಇಲ್ಲಿ ಹಾಕಿದ್ದಾರೆ. ಇನ್ನು ಉರಿವಾಗ ಬೇರೆ ಬೇರೆ ಫ್ರೈ ಮಾಡಬೇಕು, ಎಣ್ಣೆ ಪಶ ಇಲ್ಲ, ಹೀಗೆ ಡ್ರೈ ಆಗಿ. ಇದ್ರ ಒಟ್ಟಿಗೆ ಬೇಕಿದ್ರೆ ಮೆಣಸು ಹಾಕ್ಬೋದು, ಒಟ್ಟಿಗೆ ಹಾಕ್ಬೋದು. ಇದು ಹಾಕ್ತಾ ಇರುವಾಗ ಸ್ವಲ್ಪ ಹಳದಿ ಹುಡಿ ಅದಕ್ಕೇನೆ ಹಾಕೊಳ್ಳೋದು? ಹೌದು, ಇದಕ್ಕೆ ಹಾಕೋದು. ಇದು ಅರಿಶಿನ ಪುಡಿ ಹಾಕಿದ್ರು ಅದನ್ನ ಹುರಿದು ಹಾಕಿದ್ರೆ ಒಳ್ಳೇದು. ಸಾಕು. ಸಾಕಾ? ಸಾಕು. ಉಪ್ಪು ಹಾಕ್ತೇನೆ. ಉಪ್ಪು ಸಹ ಹೀಗೆ ಬಿಸಿ ಇರುವಾಗಲೇ ಹಾಕಬೇಕು, ಇಲ್ಲಾಂದ್ರೆ ಮತ್ತೆ ಹಾಳಾಗ್ತದಲ್ಲ. ಅದನ್ನು ಅಂದ್ರೆ ಅದಕ್ಕೂ ಕೂಡ ಬಿಸಿ ಆಗಬೇಕು. ಹೀಗೆ ಹೇಳ್ತೀವಲ್ಲ, ಮಕ್ಕಳಿಗೆ ಏನಾದ್ರು ಗಲಾಟೆ ಮಾಡಿದ್ರೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು ಅಂತ, ಆವಾಗ್ಲೂ ನೆನಪಿರುತ್ತೆ. ಹಾಗೇನೆ ಇದಕ್ಕೂ ಕೂಡ ಫ್ರೈ ಆದ ನಂತರ ಎಲ್ಲ ಒಟ್ಟಿಗೆ ಹಾಕುದು. ಓಕೆ. ಸೊ ಸ್ವಲ್ಪ ತಣ್ಣಗಾಗ್ಬೇಕಾ? ಹಾಗೇನಿಲ್ಲ, ಇದಕ್ಕೆ ಹಾಕೊಳ್ಳೋದಾ? ಹಾಕುದು ಒಳ್ಳೇದು. ಮಿಕ್ಸಿಗೆ ಹಾಕೊಳ್ಳೋದಾ? ಇದ್ರ ಬಲ್ಲಿ ಮೆಣಸಿನ ಹುಡಿ ಸಹ ಹಾಕ್ತಾರೆ, ಆದ್ರೆ ಏನಾಗ್ತದೆ ಅದು ಉರಿವಾಗ ಕೆಲವೊಮ್ಮೆ ಆಗ್ತದೆ, ಆವಾಗ ಅದು ಸರಿ ಆಗ್ತದೆ. ಅದಕ್ಕೆ ಮೆಣಸು ಹಾಕಿದ್ರೆ ಉರಿವಾಗ ಸರಿ. ಸೊ ಫೈನ್ ಪೌಡರ್. ಎಣ್ಣೆ ಹಾಕಿ ತಿನ್ನುವಾಗ ಎಣ್ಣೆ ಹಾಕೋದು. ಸೂಪರ್. ಇದೀಗ ಮಿಕ್ಸಿಯಲ್ಲಿ ಹುಡಿ ಮಾಡಿ ಇದರಲ್ಲಿ ಹಾಕೋದು. ಸೊ ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ತಣ್ಣಗಾದ ನಂತರ ತಣ್ಣಗಾಗ್ಬೇಕು, ಇಲ್ಲಾಂದ್ರೆ ಮತ್ತೆ ಅದು ಅದಕ್ಕೆ ಪಶೆ ಬರ್ತದಲ್ಲ. ತಣ್ಣಗಾದ ಮೇಲೆ ಇದು ಏರ್ ಟೈಟ್ ಡಬ್ಬಿಯಲ್ಲಿ ಹಾಕಿಟ್ರೆ ತಿಂಗಳಗಟ್ಲೆ ಏನಾಗೋದಿಲ್ಲ. ತಿನ್ನುವಾಗ ಸ್ವಲ್ಪ ಸ್ಪೂನ್ ನಲ್ಲಿ ತೆಗೆದು ತೆಂಗಿನ ಎಣ್ಣೆ ಅದ್ರ ಮೇಲೆ ಹಾಕಿ ತಿನ್ನೋದು. ಒಳ್ಳೆ ಮೊಳಗ ಪುಡಿ.
ಮೊಳಗ ಪುಡಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಅನ್ಕೊಂಡೆ ಕೆಂಪಾಗಿ ಬರುತ್ತೆ ಅಂತ ಹೇಳಿ, ಅದಕ್ಕೆ ಸೊ ಇದು ನೋಡೋ ಬಿಳಿ ಬಿಳಿ ಇದೆ ಅಲ್ವಾ? ಎಸ್, ಥ್ಯಾಂಕ್ ಯು. ಒಳ್ಳೆ ಅರೋಮಾ ಆ್ಯಂಡ್ ಆ ಖಾರ ಇಲ್ಲಿ ಹಿಟ್ಟಾಗ್ತಾ ಇದೆ. ಸೊ ತುಂಬ ಟೇಸ್ಟಿ ಆಗಿರ್ಬೋದು, ನೋಡೋದಕ್ಕೆ ಎಷ್ಟು ಸಿಂಪಲ್, ಟೇಸ್ಟಿ ಕೂಡ ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರ ಕೈ ರುಚಿ ಯಾವಾಗಲೂ ಸೂಪರ್. ಹೇಗೆ ತಯಾರಿಸೋದು ಈ ಮೊಳಗ ಪುಡಿ ಮತ್ತೊಮ್ಮೆ ನೋಡಿ. ಮೊಳಗ ಪುಡಿ ತಯಾರಿಸುವ ವಿಧಾನ: ಮೊದಲಿಗೆ 4 ಚಮಚದಷ್ಟು ಉದ್ದಿನ ಬೇಳೆಗೆ 2 ಚಮಚ ಕಡಲೆ ಬೇಳೆಯನ್ನು ಹಾಕಿ ಪ್ರತ್ಯೇಕವಾಗಿ ಘಮ ಬರುವವರೆಗೂ ಹುರಿಯಿರಿ. 3 ಒಣಮೆಣಸನ್ನು, ಅರಿಶಿನ ಪುಡಿ, ಹಿಂಗು, ಉಪ್ಪು ಹಾಕಿ ಹುರಿದು ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈಗ ರುಚಿಕರವಾದ ಮೊಳಗ ಪುಡಿ ದೋಸೆ, ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಚಪಾತಿ ಫಸ್ಟ್, ಚಟ್ನಿ ಪುಡಿ ಫಸ್ಟ್ ಗೊತ್ತಿಲ್ಲ, ಬಟ್ ಚಪಾತಿ ನಾನು ಟೇಸ್ಟ್ ನೋಡಲಿಕ್ಕೆ ಇಷ್ಟಪಡ್ತೀನಿ. ತಗೊಳ್ಳಿ ಮೇಡಮ್. ಸೊ ಎಷ್ಟು ಥಿನ್ನಾಗಿದೆ, ನನಗಂತೂ ತುಂಬ ಖುಷಿ ಆಗ್ತದೆ ನೋಡುವಾಗಲೇ. ಸೊ ಈ ರೀತಿ ಮಾಡಿ ತಗೊಳ್ಳಿ. ಅದು ಮಾತ್ರ ತಿನ್ಬೋದು. ಬಿಸಿ ಬಿಸಿ ನೀವು ಮಾಡ್ತಾ ಕೊಡ್ತಾ ಇರಬೇಕು, ಖಾಲಿ ಆಗ್ತಾ ಇರುತ್ತೆ. ತಣ್ಣಗಾದ್ರೂ ಕೂಡ ಒಂದು ಇದು ಮಿಕ್ಸ್ ಮಾಡಿ ತಿಂದು ನೋಡಿ ಒಳ್ಳೆದಾಗ್ತದೆ. ತಣ್ಣಗಾದ್ರೂ ಕೂಡ ಇನ್ನೂ ಸಾಫ್ಟ್ ಇದೆ ಆ್ಯಂಡ್ ರುಚಿ ಮಾತ್ರ ಸೂಪರ್, ತುಂಬ ಟೇಸ್ಟ್ ಆಗಿದೆ. ಇದ್ರ ಜೊತೆಗೆ ಈ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ. ಒಳ್ಳೆದು ಚಟ್ನಿ ಪುಡಿ ಸೂಪರ್ ಇದೆ ಮೇಡಮ್. ಸೊ ಹೀಗೆ ಈಗ ಹಾಕಬೇಕು. ಮತ್ತು ಇದು ತೆಂಗಿನ ಎಣ್ಣೆ ಸ್ವಲ್ಪ ಹಾಕ್ಬೇಕು. ಅದು ಸ್ವಲ್ಪ ಅಲ್ಲ, ಇನ್ನು ಸ್ವಲ್ಪ ಓಕೆ, ಹೀಗೆ ಮಿಕ್ಸ್ ಮಾಡಿ. ಸ್ವಲ್ಪ ಖಾರ ಕಮ್ಮಿ ಆಗ್ತದೆ. ನಾನು ಸ್ವಲ್ಪ ಖಾರ ಜಾಸ್ತಿ ಅದು ನೀವು ಹೀಗೆ ತಿನ್ಬೋದು. ಉಪ್ಪೆಲ್ಲ ಸೊ ಸೂಪರ್ ಮೇಡಮ್. ಸೊ ನೀವು ಹೇಳಿದ ಪ್ರಕಾರ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ, ತುಪ್ಪ ಹಾಕಿದ್ರು ಆಗ್ತದೆ. ಮಿಕ್ಸ್ ಮಾಡಿ ತಿಂದ್ರೆ ದೋಸೆಗೆಲ್ಲ. ನಾವು ಟ್ರಾವೆಲಿಂಗ್ ಹೋಗುವಾಗ ಒಂದು ಪಾತ್ರೆ ಬಾಟ್ಲಲ್ಲಿ ತೆಂಗಿನ ಎಣ್ಣೆ, ಒಂದು ಇದು ತಗೊಂಡು ಅಂದ್ರೆ ಏನು ಅದಕ್ಕೆ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಏನಾಗುದಿಲ್ಲ. ಅದೇನಾಗುದಿಲ್ಲ, ಕೆಲವರಿಗೆ ಸ್ವಲ್ಪ ಬೇಕಾಗ್ತದೆ. ಈಗ ನೀವು ಹಾಕಿದ್ರಲ್ಲ, ನಮ್ಗೆ ಅಷ್ಟು ಸಾಕಾಗ ಕಂಜೂಸ್ ತರ ಸ್ವಲ್ಪ ಹಾಕಿ, ಇನ್ನು ಜಾಸ್ತಿ ಹಾಕಿ ಸ್ವಲ್ಪ. ಬಟ್ ನನ್ನ ಪ್ರಕಾರ ಇದಕ್ಕೆ ಏನು ಬೇಡ. ಹೌದು, ಅದಕ್ಕೆ ಚಟ್ನಿ ಪುಡಿ ಬೇಡ, ಏನು ಬೇಡ. ಇದು ನೀವು ಹಾಗೆ ನೀವು ಹೇಳಿದಾಗೆ ಒಳ್ಳೆ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದಕ್ಕೆ ಅಥವಾ ಇಡ್ಬೇಕಂತ ಹೇಳಿಲ್ಲ, ಹೊರಗೆ ಇಡ್ಬೋದು, ಏನಾಗುದಿಲ್ಲ. ತಿಂಗಳಗಟ್ಟಲೆ ಇಡ್ತೇವೆ ನಾವು. ಟ್ರಾವೆಲಿಂಗ್ ಮಾಡುವಾಗ ಎರಡು ಕೂಡ ಸೂಪರ್, ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೇಡಮ್. ಸೊ ಎವ್ರಿ ಟೈಮ್ ಬರುವಾಗ ಏನಾದರೂ ಒಂದು ಉಪಯುಕ್ತವಾಗಿರುವಂಥ ಒಂದು ರೆಸಿಪೀಸ್ ನಮಗೆ ಹೇಳ್ಕೊಡ್ತೀರಿ. ಒಳ್ಳೆ ಟೇಸ್ಟಿ ಆಗಿದೆ, ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಸೊ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕುಚ್ಚಲಕ್ಕಿ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಎಲ್ಲ ಕೆಲಸ ಆದಮೇಲೆ ಬಟ್ಟೆಗಳು ಶುಭ್ರವಾಗಿರಬೇಕು, ಕಿಚನ್ ಕ್ಲೀನ್ ಆಗಿರಬೇಕು ಅಂತ ಹೇಳಿದರೆ ಬೆಸ್ಟ್ ಅಂತ ಹೇಳಿದ್ರೆ ಶಶಿ ಸೋಚಿ. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಬೇರೆ ಬೇರೆ ರೆಸಿಪಿ ಬರುವ ಸಲ ಬೇರೆ ಕೇರಳ ಸ್ಪೆಷಲ್ ಏನಾದರೂ ತರ್ತೇನೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಇದಂತೂ ಸೂಪರ್ ಆಸಮ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡಬೇಕು ಇಮಿಡಿಯೇಟ್ ಅಂತ ಹೇಳಿದರೆ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಆ್ಯಂಡ್ ಎಕ್ಸ್ಟ್ರಾ ಇನ್ನು ಚಪಾತಿಗೆ ಅದು ಇದು ಅಂತ ಸೈಡ್ ಭಾಜಿ ಬೇಕು, ಏನು ಟೆನ್ಷನ್ ಇಲ್ಲ. ಒಂದೇ ರೆಸಿಪಿ ಮಾಡಿ ಹಾಗೆ ಕೊಡ್ಬೋದು. ಟಿಫನ್ಗೂ ಕೂಡ ಹಾಕಿ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಹಾಗಾದರೆ ಬೆಳಿಗ್ಗೆ ಅಂದರೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಇದೆ ಅಲ್ವಾ ನಿಮ್ಮ ಅಡುಗೆ ಮನೆಯಲ್ಲಿ ತಯಾರಾಗೋದು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.